ಗೋವಾದ ಮೋಲೆಂ ವನ್ಯಮೃಗ ರಕ್ಷಿತಾರಣ್ಯದ ಬಳಿ ರೈತನೊಬ್ಬ ಮೊಳಕೆಯೊಡೆದ ಗೇರು ಬೀಜದ ಹುಡುಕಾಟದಲ್ಲಿದ್ದಾಗ ಸಿಕ್ಕಿದ್ದು ಹೆಣ್ಣಿನ ಹೆಣ. ಪೊಲೀಸರಲ್ಲಿಗೆ ಹೋಯಿತು ಸುದ್ದಿ. ಪ್ರೇಯಸಿಯನ್ನು ಮದುವೆಯಾಗುವುದಾಗಿ ಗೋವಾಕ್ಕೆ ಕರೆದೊಯ್ದು ಕೊಲೆ ಮಾಡಿದ ಆರೋಪದ ಮೇಲೆ 22ರ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಬಡಗಣ ಭಾಗದಲ್ಲಿ ವಾಸಿಸುವ ಸಂಜಯ್ ಕೆವಿನ್ ಬಂಧಿತ ಆರೋಪಿ. ಸಾವಿಗೆ ದೂಡಲ್ಪಟ್ಟ ಯುವತಿ 22ರ ರೋಶ್ನಿ ಮೋಸೆಸ್. ಇಬ್ಬರು ಹತ್ತಿರದ ನಿವಾಸಿಗಳು. ರೋಶ್ನಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಕೆವಿನ್ ನಿರುದ್ಯೋಗಿಯಾಗಿದ್ದ. ಅವರು ಮದುವೆಯಾಗಲು ಗೋವಾಕ್ಕೆ ಬಂದು ಜಗಳವಾಡಿದ್ರು. ಸೋಮವಾರ ಆತ ಆಕೆಯನ್ನು ಮುಗಿಸಿ ಕಾಡಿನ ಬಳಿ ಎಸೆದಿದ್ದ. ಹರಿತವಾದ ಚಾಕುವಿನಿಂದ ಕುತ್ತಿಗೆ ಸಹಿತ ಹಲವು ಕಡೆ ಇರಿದ ಸ್ಥಿತಿಯಲ್ಲಿ ರೋಶ್ನಿಯ ಮೃತದೇಹ ಪತ್ತೆಯಾಗಿತ್ತು. ರೋಶ್ನಿ ವಂಚಿಸುತ್ತಿದ್ದಾಳೆ ಎಂದು ಕೆವಿನ್ ಕೊಂದಿರುವ ಸಾಧ್ಯತೆ ಇದೆ ಎಂದು ಗೋವಾ ಎಸ್ಪಿ ಟಿಕಮ್ ಸಿಂಗ್ ವರ್ಮಾ ಹೇಳಿದ್ದಾರೆ. ಕದಂಬ ಬಸ್ಸಿನಲ್ಲಿ ಬಂದ ಅವರು ಇಳಿದ ಸ್ಥಳ ಜನಸಂಚಾರ ಕಡಿಮೆ ಇರುವ ಸ್ಥಳವಾಗಿದೆ. ಹತ್ತಿರದ ಕಾಡಿನಲ್ಲಿ ಶವ ಸಿಕ್ಕಿದೆ. ಜೊತೆಗಿದ್ದ ಬಸ್ ಟಿಕೆಟ್ ಇತ್ಯಾದಿ ತನಿಖೆಗೆ ಸಹಾಯಕವಾಗಿದೆ ಎಂದು ತಿಳಿದುಬಂದಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.